ಶೂಟಿಂಗ್ ಆಗ್ತಿತ್ತು ಈಗ ಒಂದು ಕಾಂತಾರವನ್ನ. ನಾವೀಗ ಈ ದೈವರಾಜನ ವಿಷಯದಲ್ಲೆಲ್ಲ ಇದ್ದಾಗ ಅವ್ನು ಸುಮ್ನೆ ನಮ್ಗೆ ಯಾವಾಗಲೂ ಕಾಲು ಇಳಿತಾ ಇದ್ದ ಆ ವಿಚಾರದಲ್ಲಿ. 20 ಕಿಲೋಮೀಟರ್ ದೂರದಲ್ಲ. ಮತ್ತೆ ನೋಡಿ ಈಗ ರಿಷಬ್ ಆಗಿರ್ಬೋದು ಅಥವಾ ಅದ್ರಲ್ಲಿ ವರ್ಕ್ ಮಾಡುವ ಆಲ್ಮೋಸ್ಟ್ ಎಲ್ರು ನಮ್ಮ ಊರಿನವರು. ಇಡೀ ದಿನ ಶೂಟಿಂಗ್ ನಿಲ್ಸೋದು ಬೇಡ ನಿತಿನ್ ಅವರು, ಅಟ್ಲೀಸ್ಟ್ 1 hour ಒಂದು ಶೂಟಿಂಗ್ ನಿಲ್ಸಿ. ಯಾರಾದ್ರೂ ಬಂದು ಆತನ ಮುಖ ನೋಡ್ಕೊಂಡು ಹೋಗ್ತಿದ್ರೆ ಈಗ ಅಲ್ಲಿ ಎಲ್ರು ಪುಟ್ಟ ಪುಟ್ಟ ಕಲಾವಿದರು, ನಾಳೆ ಅವರ ಸಾವಿಗೂ ಹಾಗಾದ್ರೆ ಬೆಲೆ ಇರುದಿಲ್ವಾ? ಈಗ ಸಂಜೆ ತನಕ ಕಾದಿದ್ದಾರೆ. ಅಟ್ಲೀಸ್ಟ್ ಅವನಿಗೂ ಒಂದು ಆಸೆ ಇರ್ತದೆ. ಈಗ ರಾಕಿಗೂ ಒಂದು ಆಸೆ ಇತ್ತಲ್ಲ, ಬರುವೇರು ಮಾರೆ ನಾ ಫಿಲ್ಮ್ ತಕ್ಕೊಲಿಡೆಗೆ ಬರುವೇರು. ಒಂಬಳೆ ಪ್ರೊಡಕ್ಷನ್ ಅಷ್ಟು ದೊಡ್ಡ ಯಾರು ಒಬ್ರು ಇಬ್ರು ಆ ಸೆಟ್ ಇಂದ ಒಬ್ರು ಬಂದು ನೋಡ್ತಿದ್ರು, ಯಾರು ಒಂದ್ ಸ್ವಲ್ಪ ಸಾಂತ್ವನ ಹೇಳ್ತಿದ್ರು, ಆಗ್ತಾ ಇತ್ತು ಅಂತ ನಮ್ಗೆ ಎಲ್ಲಾ ಸ್ನೇಹಿತರ ವರ್ಗಕ್ಕೂ ನಮ್ಗೆ ಅದೊಂದು ಅನ್ಸಿದ್ದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸಹನಾ ಕುಂದರ್ ಅವರು, ಖ್ಯಾತ ವಾಗ್ಮಿ ಜೊತೆಗೆ ಖ್ಯಾತ ಲಾಯರ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರಣ ರಾಕೇಶ್ ಪೂಜಾರಿ ಅವರ ಸ್ನೇಹಿತೆಯೂ ಕೂಡ ಹೌದು. ಸೊ ಹಾಗಿದ್ದಾಗ ಅವರ ಒಡನಾಟ ಇತ್ತು ಉಡುಪಿಯಲ್ಲಿ. ಸೊ ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಸಹನಾ ಕುಂದರ್ ಅವರೇ, ಧ್ವನಿ ಕೇಳ್ತಾ ಇದೆಯಲ್ಲ ಮೇಡಮ್? ಹೌದು ಮೇಡಮ್ ನಮಸ್ತೆ. ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ವಿಚಾರ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಈ ಜೀವನ ಅನ್ನುವಂಥದ್ದು ನೀರಿನ ಮೇಲಿನ ಗುಳ್ಳೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಸೊ ಇದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇನ್ನೂ ಬಾಳಿ ಬದುಕಬೇಕು, ಸಾಧನೆಯನ್ನು ಮಾಡಬೇಕಾಗಿರುವಂಥ ರಾಕೇಶ್ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ. ನಮಗೂ ಕೂಡ ಒಡನಾಟ ಇತ್ತು, ನಮಗೂ ಕೂಡ ಸ್ನೇಹಿತರಾಗಿದ್ದರು. ಈ ಸುದ್ದಿ ಅರಗಿಸಿಕೊಳ್ಳಲಾಗ್ತಾ ಇಲ್ಲ. ಆಸ್ ಎ ಫ್ರೆಂಡ್ ಆಗಿ ಏನು ಹೇಳ್ತೀರಾ ಮೇಡಮ್? ಅದೇ ನಮಗೂ ಇದನ್ನ ಇವತ್ತಿಗೂ ಅಸಾಧ್ಯ, ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅವನಿಲ್ಲ ಅಂತ. ಇತ್ತೀಚೆಗೆ ನಮ್ಮ ಮನೆಗೂ ಆತ ಬರ್ಲಿಕ್ಕಿತ್ತು ಪೂಜೆ ದಿನ. ಅವನಿಗೆ ಬೇರೆ ಶೂಟಿಂಗ್ ಆಗ್ತಿತ್ತು ಈಗ ಒಂದು ಕಾಂತಾರವನ್ನ. ನಾವೀಗ ಈ ದೈವರಾಜನ ವಿಷಯದಲ್ಲೆಲ್ಲ ಇದ್ದಾಗ ಅವ್ನು ಸುಮ್ನೆ ನಮ್ಗೆ ಯಾವಾಗಲೂ ಕಾಲು ಇಳಿತಾ ಇದ್ದ ಆ ವಿಚಾರದಲ್ಲಿ. ಇಲ್ಲ ಈ ಸಿನಿಮಾದಲ್ಲಿ ಅಂತದ್ದೇನಿಲ್ಲ, ನಮ್ಗೆ ಪೂರ್ತಿ ಫಿಲ್ಮ್ ಬಗ್ಗೆ ಎಲ್ಲ ಹೇಳುದಿಲ್ಲ ಸಹ. ನನ್ನ ಪಾತ್ರ ನನ್ಗೆ ಕೊಟ್ಟಿದ್ದಾರೆ, ನಾನು ಅದನ್ನ ಮಾಡ್ತೇನೆ, ನೀನ್ ನನ್ ದೊಡ್ಡ ಬ್ಯಾನರ್ ಹಾಕ್ಬೇಕು ಉಡುಪಿಯಲ್ಲಿ, ನನ್ನ ಸ್ನೇಹಿತ ಆಕ್ಟ್ ಮಾಡಿದಾನೆ, ಹೀಗೆಲ್ಲ ಅವನು ಮೆಸೇಜ್ ಮಾಡಿದ್ದೆಲ್ಲ ನನಗೆ ನೆನಪಿದೆ. ಮೇ ಬಿ ಅವ್ನು ನನಗೆ ಕಾಮಿಡಿ ಕಿಲಾವಟಿಯಲ್ಲಿ ಇದ್ದಾಗ ನನ್ಗೆ ಪರಿಚಯ ಅಲ್ಲ. ಪ್ರಸನ್ನ ಶೆಟ್ಟಿ ಬೈಲೂರು ಅವರು ಮೊದಲ ವೇದಿಕೆ ಕೊಟ್ಟದ್ದು ಅವರಿಗೆ. ಅವನು ಒಬ್ಬ ಕಲಾವಿದನಾಗಿ ನಾಟಕದಲ್ಲಿ ಬಹಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದ. ಕುಕ್ಕನ ಪಾರ್ಟ್ ಮೇ ಬಿ ಅವನಿಗಿಂತ ಚೆನ್ನಾಗಿ ಯಾರೂ ಮಾಡ್ಲಾರ, ಅಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಾ ಇದ್ದ ಹುಡುಗ. ಮೇ ಬಿ ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ನಮ್ಮ ಹಾಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದವ. ಮೇ ಬಿ ನಮ್ಗೆ ಇವತ್ತಿಗೂ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಅವನು ಇಲ್ಲ ಅಂತ. ಅವನು ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ರೇಗಿಸ್ತಾ ಇದ್ದದ್ದು. ಅವನ ಅಜಾತ ಶತ್ರು, ಅವನಿಗೆ ಶತ್ರುವೇ ಇಲ್ಲ. ನಾನು ಇತ್ತೀಚೆಗೆ ಕೆಲವು ಸಲ ಈ ಫ್ರೆಂಡ್ಸ್ ಜಗಳ ಮಾಡಿ ನನ್ಗೆ ಯಾವಾಗ್ಲೂ ಹೇಳೋನು, ದುಡ್ಡು ಮಲ್ಲ ವಿಷಯ ಹತ್ತಿಯ ಬುದ್ಧರ್ ಮಲ್ಲ ವಿಷಯ ಹತ್ತ ನಮ್ಮ ಏಡಲ ಗಲಾಟೆ ಮಲ್ ಬರಬಲ್ಲಿ ನಮ್ಮ ಎಡಿಪೋಡು ಪುನತ್ತಿನ ಇದನ್ನ ಯಾವಾಗ್ಲೂ ನನಗೆ ಹೇಳ್ತಾ ಇದ್ದ. ನನಗೆ ಒಂಥರ ಗುರು ತರ ಅವನು ನನಗೆ ಯಾವಾಗ್ಲೂ ಅದನ್ನ ಗೊಣಗ್ತಿದ್ದ. ಮೇ ಬಿ ಇವತ್ ನಮ್ಗೆ ಅವನ್ ಇಲ್ಲ ಅಂತ ಅದನ್ನ ನಂಬಲಿಕ್ಕೆ ಅಸಾಧ್ಯ. ಮೇ ಬಿ ಅವನ ತಂಗಿ ಬಗ್ಗೆ ತುಂಬಾ ಕನ್ಸಿತ್ತು ಅವನಿಗೆ. ಅವನು ಆದಾಗ ಕೂಡ ಅದ್ರ ಹಣ ಕೂಡ ಅವಳ ಹೆಸರಲ್ಲೇ ಡೆಪಾಸಿಟ್ ಇಟ್ಟದ್ದು ನಮ್ಗೆ ಗೊತ್ತಿದೆ. ಅದೊಂದು ದೊಡ್ಡ ಕನಸು. ಅವನ ಅಪ್ಪ ಕೊರೋನಾ ಟೈಮಲ್ಲಿ ತೀರ್ಕೊಳ್ತಾರೆ. ಆ ಟೈಮಲ್ಲಿ ತುಂಬಾ ಡಿಪ್ರೆಸ್ ಹೋಗಿದ್ದ. ಆಮೇಲೆ ಅವನಿಗೊಂದು ಆಕ್ಸಿಡೆಂಟ್ ಕೂಡ ಆಗಿತ್ತು, ಮುಖದ ಪೂರ್ತಿ ಪಾರ್ಟ್ ಫುಲ್ ಚಚ್ಚಿ ಹೋಗಿತ್ತು. ಸರ್ಜರಿ ಎಲ್ಲ ಆದಾಗ ಅದಕ್ಕೂ ತುಂಬಾ ಲಕ್ಷಗಟ್ಲೆ ಖರ್ಚಾಗಿತ್ತು. ಅದು ಕೆಲವು ಸಲ ಹೇಳ್ತಿದ್ದ, ನೋವು ಬೇನೆ ಇಪ್ಪುಂಡು ಎಂಕ್ ಬೇನೆ ಆಪುಂಡು ಅಂತ ಹೇಳ್ತಿದ್ದ. ನಾನು ಇತ್ತೀಚೆಗೆ ಕಾಲ್ ಮಾಡಿದಾಗ್ಲೂ 1 hour ಮಾತಾಡಿದ ನನ್ನ ಹತ್ರ. ಆಗ್ಲೂ ನನಗೆ ಅವನ ಅದೇ ಹೇಳ್ತಿದ್ದ, ಮಸ್ತ್ ಪಾರ್ಟ್ ಪೂರ ಕೆಲವು ಇಂಕ್ಲಿಗೆ ಬೇನೆ ಹಾಪೋಣ ಹಿಂಗಿತ್ತೆಲ್ಲ ಪೂರ್ತಿ ಅನ್ ರಿಕವರಿ ಆತು ಜಿ. ಮತ್ತೆ ಇದೊಂದು ಫಿಲ್ಮ್ ನನ್ಗೆ ರಿಲೀಸ್ ಆಗ್ಲಿ, ನಾನು ಹಿಟ್ ಆಗ್ತಾನೆ ಅಂತ. ಸೊ ನನ್ಗೆ ಇವತ್ತು ನಾವೆಲ್ಲ ಈಗ ಅನೀಶ್ ಎಲ್ಲ ನಮ್ದೊಂದು ಟೀಮ್, ನಾವೆಲ್ಲ ಫ್ರೆಂಡ್ಸ್. ಇವತ್ತು ಅವರಿಗೆಲ್ಲ ಒಂದು ಬೇಜಾರಿದೆ. ಈಗ ಕಡೇ ಸಿನಿಮಾ ಒಂದು ಈಗ ಕಾಂತ ಆ ಸಿನಿಮಾ ತಂಡದಿಂದ ಯಾರು ಒಂದು ಭೇಟಿ ಮಾಡ್ಲಿಲ್ಲ, ಅವನ ಮುಖ ಒಂದು ನೋಡ್ಲಿಲ್ಲ ಯಾರು ಅಂತ. ಅದೊಂದು ಇಡೀ ಎಲ್ರಿಗೂ ಬೇಜಾರಿದೆ. ಯಾರು ಒಬ್ರು ನೋಡಿ 20 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇತ್ತು. 20 ಕಿಲೋಮೀಟರ್ ದೂರದಲ್ಲ, 20 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆದ್ರೆ ಯಾರು ಕೂಡ ಬರ್ಲಿಲ್ಲ. ಹಾಗಾದ್ರೆ ಇಲ್ಲ, ಏನ್ ಗೊತ್ತಾ ಮೇಡಮ್, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಕಾಂತಾರ ಶೂಟಿಂಗ್ ನಡೀತಾ ಇರುವಂಥದ್ದು, ಕಾಂತಾರ ಶೂಟಿಂಗಿಂದ ಅವರು ಅಲ್ಲಿಗೆ ಬಂದಿರುವಂಥದ್ದು. ಸೊ ಹಾಗಿದ್ದಾಗ ಯಾರಾದ್ರೂ ಒಬ್ರು ಬರ್ತಾರೆ. ಯಾಕಂದರೆ ಅಲ್ಲಿ ಕಾಮಿಡಿ ಕಿಲಾಡಿಗಳು, ಆ ಜೀ ಕನ್ನಡದಿಂದ ಅಲ್ಲಿ ಅನುಶ್ರೀ ಅವರು ಸೇರಿ, ರಕ್ಷಿತ್ ಅವರು, ಯೋಗರಾಜ್ ಭಟ್ರು ಎಲ್ಲರೂ ಬಂದಿದ್ದಾರೆ. ಹಾಗಿದ್ದಾಗ ಕಾಂತಾರದಲ್ಲಿ ನಮ್ಮವರೇ ಆಗಿದ್ದವರು ಯಾಕೆ ಬರಲಿಲ್ಲ ಅಂತ ನನಗೂ ಕೂಡ ಪ್ರಶ್ನೆ ಕಾಡ್ತಾ ಇತ್ತು. ಹೌದು. ಮತ್ತೆ ನೋಡಿ ಈಗ ರಿಷಬ್ ಆಗಿರ್ಬೋದು ಅಥವಾ ಅದ್ರಲ್ಲಿ ವರ್ಕ್ ಮಾಡುವ ಆಲ್ಮೋಸ್ಟ್ ಎಲ್ರು ನಮ್ಮ ಊರಿನವರು. ಹೌದಪ್ಪ. ಎಲ್ಲ ಕುಂದಾಪುರ. ಈಗ ಸಂತೆಗಟ್ಟೆ ಆತನ ಊರು ಕುಂದಾಪುರದಿಂದ ಬಹಳ ದೂರ ಇಲ್ಲ, ಇಟ್ ಇಸ್ ಜಸ್ಟ್
ಜಸ್ಟ್ 20 ಕಿಲೋಮೀಟರ್ ಫುಲ್ ಸೆಟ್ಟೇ ಅವರದ್ದು ಅಲ್ಲಿದೆ. ಅವ್ನು ಅಲ್ಲಿಂದಲೇ ಶೂಟಿಂಗ್ ಮುಗಿಸ್ಕೊಂಡು ಬರ್ತಿದ್ದ. ಈಗ ಮೊನ್ನೆ ಪೂಜೆಗೂ ನಮ್ಮ ಮನೆಗೆ ಅವನು ಅದಕ್ಕೆ ಬರ್ಲಿಲ್ಲ, ಹೆಂಗ್ ಶೂಟಿಂಗ್ ಉಂಡ ಇನ್ ತಪ್ಪವರ. ಅಂದ್ರೆ ಒಬ್ಬ ಕಲಾವಿದ ಅಷ್ಟು ಪೂಜನೀಯ ಭಾವದಿಂದ ನೋಡ್ತಾನೆ ಒಂದು ನಟನೆಯನ್ನ. ಅಷ್ಟು ಈಗ ನೋಡಿ ಆ ಸೆಟ್ ಫುಲ್ ಬೆಂಗಳೂರ ಮುಂಬೈ ಆಗಿದ್ರೆ ಬೇರೆ ರೀಸನ್ಸ್ ಇಡೀ ದಿನ ಶೂಟಿಂಗ್ ನಿಲ್ಸೋದು ಬೇಡ ನಿತಿನ್ ಅವರು. ಅಟ್ಲೀಸ್ಟ್ 1 ಅವರ್ ಒಂದು ಶೂಟಿಂಗ್ ನಿಲ್ಸಿ ಯಾರಾದ್ರೂ ಬಂದು ಆತನ ಮುಖ ನೋಡ್ಕೊಂಡು ಹೋಗ್ತಿದ್ರೆ. ಈಗ ಅಲ್ಲಿ ಎಲ್ಲರೂ ಪುಟ್ಟ ಪುಟ್ಟ ಕಲಾವಿದರು, ಆ ರಿಯಾಲಿಟಿ ಶೋಗಳ ಮೂಲಕವೇ ಅವರೆಲ್ಲ ಈ ರಂಗಭೂಮಿಕೆಗೆ ಬಂದವರು ಅವರೆಲ್ಲ. ನಾಳೆ ಅವರ ಸಾವಿಗೂ ಹಾಗಾದ್ರೆ ಬೆಲೆ ಇರುದಿಲ್ವಾ? ಈಗ ಸಂಜೆ ತನಕ ಕಾದಿದ್ದಾರೆ. ಅಟ್ಲೀಸ್ಟ್ ಅವನಿಗೂ ಒಂದು ಆಸೆ ಇರ್ತದೆ. ಈಗ ರಾಕಿಗೂ ಒಂದು ಆಸೆ ಇತ್ತಲ್ಲ, ಬರುವೇರ್ ಮಾರೆ ಏನ ಫಿಲ್ಮ್ ದಕ್ಕುಲಿಡೆಗೆ ಬರುವೇರ್ ಅಂತ ನಾವ್ ಅದೇ ಅನ್ಕೊಳ್ತಾ ಇದ್ವಿ. ರಾಕಿಲ್ಲ ಎನ್ನೆ ಮಾರೆ ಆಕಳು ಬರ್ಪೇರು ಅಂತ ನಾವ್ ಅದೇ ಹೇಳ್ತಾ ಕೂಡ ಇದ್ವಿ. ಅಷ್ಟು ಹತ್ರ ಇದು ಯಾರು ಒಬ್ರು ಭೇಟಿ ಕೊಡ್ಲಿಲ್ಲ. ಈಗ ಹಾಗಾದ್ರೆ ಪುಟ್ಟ ಪುಟ್ಟ ಕಲಾವಿದರು ಸತ್ರೆ ಅದಕ್ಕೊಂದು ಬೆಲೆ ಇಲ್ಲ ನೋಡಿ. ಕಡೆ ಸಲ ಒಂದು ಈಗ ರಿಷಬ್ ಶೆಟ್ಟಿ ಅವ್ರು 25 ಮಿನಿಟ್ ಸ್ಟೇಟಸ್ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ನನ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿದಾರ, ಅವ್ರದ್ದೇನೋ ಪರ್ಸನ್ ನಮ್ಗೆ ಗೊತ್ತಿರುದಿಲ್ಲ. ನಾವು ಅಷ್ಟು ದೊಡ್ಡ ಟಚ್ಚಿಗೆಲ್ಲ. ಮತ್ತೆ ಏನ್ ಹೇಳ್ತಾರೆ, ಹೊಂಬಾಳೆ ಪ್ರೊಡಕ್ಷನ್ಸ್ ಅಷ್ಟು ದೊಡ್ಡ ಯಾರು ಒಬ್ರು ಇಬ್ರು ಆ ಸೆಟ್ ಇಂದ ಒಬ್ರು ಬಂದು ನೋಡ್ತಿದ್ರು, ಯಾರು ಒಂದ್ ಸ್ವಲ್ಪ ಸಾಂತ್ವನ ಹೇಳ್ತಿದ್ರು, ಆಗ್ತಾ ಇತ್ತು ಅಂತ. ನಮ್ಗೆ ಎಲ್ಲಾ ಸ್ನೇಹಿತರ ವರ್ಗಕ್ಕೂ ನಮ್ಗೆ ಅದೊಂದು ಅನ್ಸಿದ್ದುಂಟು ಅಲ್ವಾ, ಏರ್ಲ ಬತ್ತುಜೇರತ್ತ ಅಂತ. ಅದೊಂದು ನೋವಿದೆ ನಮ್ಮ ಹತ್ರ. ಕರೆಕ್ಟ್. ಇಲ್ಲ ನಮಗೂ ಕೂಡ ಒಂದ್ ಕಡೆ ಅಲ್ಲ, ನೀವು ಅದನ್ನ ಮೆನ್ಷನ್ ಮಾಡಿದ್ರಿ, ಅಂದ್ರೆ ಕಾಂತಾರ ಚಲನಚಿತ್ರ ತಂಡದಿಂದ ಯಾರು ಕೂಡ ಬರ್ಲಿಲ್ಲ ಅನ್ನೋಂಥದ್ದು ತಾವು ಮೆನ್ಷನ್ ಮಾಡಿದ್ರಿ. ಈ ಸಂದರ್ಭ ಅದನ್ನು ಮಾತಾಡುವಂಥದ್ದು ಸರಿಯಲ್ಲ, ಆದರೂ ಕೂಡ ಕೇಳಬೇಕಾಗುತ್ತೆ. ಯಾಕಂದರೆ ಈ ಪ್ರೀಕ್ವೆಲ್, ಕಾಂತಾರ ಪ್ರೀಕ್ವೆಲ್ನಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭಗಳಲ್ಲೇ ಅವರು ನಿನ್ನೆ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಆದರೆ ಬೆಂಗಳೂರಿಂದ ಭಾಳಷ್ಟು ಜನರು ಬಂದಿದ್ದರು ಅವರನ್ನು ಅಂತಿಮ ಯಾತ್ರೆಯನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂತಿಮ ನಮನವನ್ನು ಸಲ್ಲಿಸಬೇಕು ಅನ್ನೋಂಥದ್ದು. ಆದರೆ ಕಾಂತಾರ ಚಲನಚಿತ್ರದಿಂದ ಯಾರು ಕೂಡ ಬರದೇ ಇರೋದು ಕೂಡ ಭಾಳಷ್ಟು ಶಾಕಿಂಗ್. ಅದರಲ್ಲೂ ಕೂಡ ಅಷ್ಟು 20 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳ್ತೀರಿ ತಾವು. ಇವೆಲ್ಲದ ಜೊತೆಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ, ನಿಮ್ಮಲ್ಲೇ ನಾನು ಕೇಳ್ತೀನಿ. ಯಾಕಂದರೆ ತಾವು ಪ್ರಸ್ತಾಪ ಮಾಡಿದ್ರಿ ಕಾಂತಾರ ವಿಚಾರವನ್ನು. ಯಾಕಂದರೆ ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದಂತಹ, ಕಾಂತಾರದಲ್ಲಿರುವಂತಹ ತಾಂತ್ರಿಕವಾಗಿರುವಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಂತಹ ಯುವಕ ಈ ಹಿಂದೆ 1 ವಾರಗಳ ಅವಧಿಯಲ್ಲೇ ಅವರು ಕೂಡ ಸಾವನ್ನಪ್ತಾರೆ, ಅಂದರೆ ನೀರಿನಲ್ಲಿ ಈಜಾಡುವಂಥ ಸಂದರ್ಭಗಳಲ್ಲಿ. ಸೊ ಇಲ್ಲಿ ಸೆಕೆಂಡ್ ಆಗಿರುವಂತಹ ಮತ್ತೊಂದು ದುರಂತ ಸಂಭವಿಸುತ್ತೆ. ಜೊತೆಗೆ ಒಂದು ನೇಮದಲ್ಲಿ ದೈವ ರಿಷಬ್ ಶೆಟ್ಟರಿಗೆ ಹೇಳುತ್ತೆ ನಿಮಗೆ ಬಹಳಷ್ಟು ಸಮಸ್ಯೆಗಳಿದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಈಗಲೂ ಕೂಡ ತಳುಕು ಆಗ್ತಾ ಇದೆ. ಅಂದರೆ ಇದೆಲ್ಲವೂ ಕೂಡ ಮುಂದುವರಿದ ಭಾಗವಾಗಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದೆ. ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮೇಡಮ್ ಏನು ಹೇಳ್ತೀರಿ? ಹೌದಾ, ಅದು ನಾನು ಅದನ್ನು ಮಾತಾಡೋಷ್ಟು ದೊಡ್ಡವಳಲ್ಲ. ಅದು ದೈವಲೀಲೆ ಹಾಗೆ ಹೀಗೆಲ್ಲ ನಾನು ನೋಡಿದ್ದೇನೆ ಬೆಳಿಗ್ಗೆಯಿಂದ. ಅದು ಯಾರು 3ನೇ ಅವರಾದ್ರೆ ನನಗದನ್ನ ಹೇಳ್ಬೋದು ಏನೋ. ನನ್ಗೆ ಹತ್ರದವನು ಹೌದಪ್ಪ, ಚಾನ್ಸ್ ಇಲ್ಲ. ನನ್ಗೂ ಕೂಡ ಅದು ಇಷ್ಟ ಆಗಲ್ಲ. ಯಾಕೆ ಗೊತ್ತಾ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಆ ರೀತಿ ಬರ್ತಾ ಇದೆ. ಯಾಕಂದರೆ ನಾವು ಅದನ್ನೆಲ್ಲ ನಾನು ಯಾಕೆ ಕೇಳಿದೆ ಅಂತ ಹೇಳಿದಾಗ, ಆ ರೀತಿ ಆಗಬಾರ್ದು, ಆ ರೀತಿ ನಂಬಿಕೆಗಳು ಕೂಡ ನಮ್ಮಲ್ಲಿ ಇಲ್ಲ, ಆಗಬಾರ್ದು ಕೂಡ, ಆಗುವುದು ಕೂಡ ಇಲ್ಲ. ಅದು ಸತ್ಯ 100ಕ್ಕೆ 100. ಆದರೆ ಈ ವಿಚಾರಗಳನ್ನು ನೋಡಿದಾಗ ಬೇಸರ ಆಗುತ್ತೆ. ಯಾಕಂದರೆ ಒಂದು ಪ್ರತಿಭಾನ್ವಿತವಾಗಿರುವಂತಹ ಹುಡುಗ ಇನ್ನೂ ಬದುಕಬೇಕಾಗಿತ್ತು, ಮಾತ್ರ ಅಲ್ಲ ಸಾಧನೆಯನ್ನು ಮಾಡಬೇಕಿತ್ತು, ಮಾಡುವಂಥ ತಾಕತ್ತಿತ್ತು ಆತನಿಗೆ. ನಾವು ನೋಡಿದ್ದೀವಿ ಆತನನ್ನು. ಮತ್ತು ಎಷ್ಟು ಡೌನ್ ಟು ಅರ್ತ್ ಅಂತ ಬಂದಾಗ ತಾವು ಹೇಳಿದಾಗೆ ಪ್ರಸನ್ನ ಶೆಟ್ಟಿ ಬೈಲೂರವರ ತಂಡದಲ್ಲಿ ಯಾವ ರೀತಿ ಇದ್ದ ಆ ಹುಡುಗ, ಜೊತೆಗೆ ಇನ್ನೊಂದು ಸ್ಥಳೀಯವಾಗಿರುವಂಥ ವಾಹಿನಿಯಲ್ಲಿ ಆತ ಬಲೆ ತೆಲಿಪಾಲೆಯಲ್ಲಿ ಭಾಗವಹಿಸಿದ್ದ. ಅಂದರೆ ಹೇಳಿಕೊಳ್ಳುವಂತಹ ಏನು ನೇಮ್ ಆ್ಯಂಡ್ ಫೇಮ್ ಸಿಕ್ಕಿರುವಂಥದ್ದು ಕನ್ನಡದಲ್ಲಿ ಸ್ಟೇಟ್ ಚಾನೆಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಆದರೆ ಆತನಿಗೆ ತಲೆಯಲ್ಲಿ ಎಲ್ಲೂ ಕೂಡ ಅಹಂ ಇರಲಿಲ್ಲ, ಎಲ್ಲೂ ಕೂಡ ಆ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಇರಲೇ ಇಲ್ಲ. ಪಕ್ಕ ಹೇಗಿದ್ದ ಫ್ರಮ್ ದ ಫಸ್ಟ್ ಡೇ ಅಲ್ಲಿಂದ ಇಲ್ಲಿ ತನಕ ಕೂಡ ಅದೇ ರೀತಿ ಇದ್ದಂತಹ ಡೌನ್ ಟು ಅರ್ತ್ ಇದ್ದಂತಹ ಹುಡುಗ. ಅದು ಬಹಳಷ್ಟು ಬೇಸರ ಆಗುತ್ತೆ. ಈಗಲೂ ಕೂಡ ನಿತಿನ್ ಅಣ್ಣ ಏನ್ ಚೊಲ್ಲರ ಅಂತ ಕೇಳುತ್ತಾನೆ ಸಿಕ್ಕಿದಾಗ ಅಂತ ಹುಡುಗ. ಎಲ್ಲರ ಹತ್ರನು ಬಾಯಿ ಅಂತ ಹಾಗೆ ಹೌದಪ್ಪ, ಅವನ ರೀತಿ ಅಂತದ್ದು. ಮತ್ತೆ ಒಂದು ದೊಡ್ಡ ದೈವ ಭಕ್ತ, ಅದು ನನಗೆ ಗೊತ್ತಿದೆ. ಈಗ ಅವ್ನ ಕಾಮಿಡಿ ಕಿಲಾಡಿ ಅದು 3ನೇ ಸೀಸನ್ ಅಲ್ಲಿ ಅವ್ನು ಫೈನಲ್ ಗೆ ಬಂದಾಗ, ಈ ಉಡುಪಿಯಿಂದ ಹೋಗೋ ಒಂದು ದೈವಸ್ಥಾನ ಇದೆ ಅಲ್ಲಿ, ಬಬ್ಬು ಸ್ವಾಮಿಯದು. ಅಲ್ಲಿ ನನ್ಗೆ ಅವ್ನು ಹೇಳಿದ್ದ, ನೀನೊಂದು ಹರಕೆ ಹೊತ್ಕೋ ಅಲ್ಲಿ, ನಾನು ವಿನ್ ಆದ್ಮೇಲೆ ಬಂದು ಅಲ್ಲಿಗೆ ಹೋಗ್ತೇನೆ ಅಂತ. ನಾನು ಆಗ ಹರಕೆ ಕೂಡ ಹೊತ್ತಿದ್ದೆ ಆ ಇದಕ್ಕೆ ದೈವಸ್ಥಾನಕ್ಕೆ, ಆ ವಿನ್ ಆಗ್ಬೇಕ ಬರ್ಪೆ ಅಂತ ನಾನು ಕೈ ಮುಗ್ದಿದ್ದೆ. ಅದಾದ್ಮೇಲೆ ನಾವು 1-2 ವಾರ ಸುಮ್ನೆ ಫ್ರೆಂಡ್ಶಿಪ್ ಅಲ್ಲಿ ಒಂದು ಜಗಳ ಹಾಗೆ ಹೀಗೆಲ್ಲ ಆದಾಗ ಅವನೊಬ್ನೇ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನನ್ಗೆ ಫೋಟೋ ಕಳ್ಸಿದ್ದ, ಸಾನಯಾನ್ ಪೋಯೆ ನೀನು ಹೇಳಿ ಅದೊಂದು ವಿನ್ ಆಯ್ತು ಅಂತ. ಅವನು ಅಷ್ಟು ದೊಡ್ಡ ದೈವ ಭಕ್ತ, ಅವ್ನು ಕೊರಗ ಜನ ತುಂಬಾ ನಂಬುವವ. ಅಂತ ದೈವಗಳು ಯಾವತ್ತು ಕಾಯ್ತವೆ ಬಿಟ್ರೆ, ಕೆಲವು ಸೂಚನೆಗಳು ಬರ್ತದೆ ಬಿಟ್ರೆ ದೈವಗಳು ಕೊಲ್ಲುವುದಿಲ್ಲ. ನಾನು ಅದನ್ನು ಬಲವಾಗಿ ನಂಬ್ತೇನೆ. ಹಾಗಾಗಿ ಅವುಗಳು ಬೇಕಾದ್ರೆ ನಿಮ್ಗೆ ನಷ್ಟ ಭರಿಸ್ತದೆ ಅಥವಾ ಬೇರೆ ರೀತಿಯಲ್ಲಿ ತೋರಿಸ್ತದೆ, ಆದ್ರೆ ಕೊಲ್ಲುವಷ್ಟು ಕ್ರೂರತೆ ದೈವಗಳಿಗಿಲ್ಲ.
ಅದು ನಮ್ಗೆ ಗೊತ್ತಿದೆ ಈ ಮಣ್ಣಿನಲ್ಲಿ ಇರುವವರಿಗೆ. ಹೌದಪ್ಪ. ಮತ್ತ ಅಷ್ಟು ಒಂದು ಪುಟ್ಟ ಕಲಾವಿದ ಅವ, ಅಷ್ಟು ಅಗಾಧವಾಗಿ ಬೆಳೆಯಲಿಕ್ಕೆ ಬಹಳ ದೊಡ್ಡ ಶಕ್ತಿ ಬೇಕು. ಈಗ ರಕ್ಷಿತಾ ಅವರು ತನ್ನ ಸ್ವಂತ ಮಗನ್ ತರ ನೋಡ್ಕೊಳ್ತಾರೆ. ದರ್ಶನ್ ಅವ್ರು ರಕ್ಷಿತಾ ಅವರು ಹೇಳುವಾಗ ದರ್ಶನ್ ಕೂಡ ಕಾಲ್ ಮಾಡಿ ನನಗೆ ಕೇಳಿದ್ರು ಹೋಗ್ತಿದ್ದೀರಾ ಅಂತ. ಅವನ್ ದರ್ಶನ್ ಮೀಟ್ ಆದ ದಿನ ಕೂಡ ನಮ್ಗೆ ಕಾಲ್ ಮಾಡಿದ್ದ. ಈ ದರ್ಶನ್ ನನ್ನು ಹೆಂಚಿನ ಆರೋಂಜಿ ಆತ್ ಡೌನ್ ಟು ಅರ್ತ್ ನಮ್ಮನ್ನ ಅರಂಟ್ ಬತ್ತುವೇರು ಗೊತ್ತೇ ಆ ಪೂಜೆಯಾರ ಆತ್ಮಲ ಸ್ಟಾರ್ ಅಂತ. ಅವನು ಅವರಿಂದೆಲ್ಲ ಈ ಒಳ್ಳೊಳ್ಳೆ ವಿಷಯಗಳನ್ನ ಕಲ್ತ್ಕೊಳ್ತಿದ್ದ ಕೂಡ. ಮತ್ತೆ ಪ್ರಸನ್ನ ಅಣ್ಣನನ್ನು ನಾವು ತುಂಬಾ ಆರಾಧಿಸ್ತಿದ್ದ, ಅದ್ ನಮ್ಗೆ ಗೊತ್ತಿದೆ. ಆ ರಿಜ್ಜಿನ ಲೈಫ್ ಇತ್ತಜಿ ಅಂತ ಯಾವಾಗ್ಲೂ ಹೇಳುವವ. ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ ಅವನಿಗೆ. ಆ ಒಂದು ವಿಚಾರದಲ್ಲಿ ಮೇಡಮ್, ಆ ಒಂದು ವಿಚಾರದಲ್ಲಿ ನಾವು ರಕ್ಷಿತ್ ಅವರನ್ನು ಕೂಡ, ಯಾಕಂದ್ರೆ ಗೊತ್ತಾ ರಾಕೇಶ್ ಅವರು ನನ್ನ ಜೊತೆ ಸಿಕ್ಕಿದಾಗ್ಲೂ ಕೂಡ ಹೇಳ್ತಾ ಇದ್ರು, ನಮಕ್ ರಕ್ಷಿತಾ ಮೇಡಮ್ ಇಂಕ್ಲೆ ಮಸ್ತ್ ಸಪೋರ್ಟ್ ಮಾಡ್ದಾರಣ್ಣ ಅಂತೇಳಿ. ಅಂದರೆ ಸೂರಜ್ ಪಾಂಡೇಶ್ವರ ಇದಾರಲ್ವಾ, ಸೊ ಅವರೆಲ್ಲ ಸೇರಿಕೊಂಡು ಮತ್ತು ಇವರೆಲ್ಲ ಸೇರಿಕೊಂಡು ಇವರಿಗೆಲ್ಲರಿಗೂ ಕೂಡ, ಅಂದರೆ ತುಳುನಾಡಿನ ಹುಡುಗರು, ಕರಾವಳಿ ಹುಡುಗರು ಅಂತ ಬಂದಾಗ ಭಾಳಷ್ಟು ಜನರು ತುಳಿತಾರೆ, ಭಾಳಷ್ಟು ಜನರು ಸೈಡ್ ಲೈನ್ ಮಾಡ್ತಾರೆ. ಬಟ್ ರಕ್ಷಿತಾ ಮೇಡಮ್ ಅವರು ಭಾಳಷ್ಟು ಸಪೋರ್ಟ್ ಮಾಡಿದ್ರಂತೆ ಅವರಿಗೆ. ಇದನ್ನ ನನಗೆ ಪ್ರತಿ ಬಾರಿ ಕೆಲವು ಫಂಕ್ಷನ್ ಗಳಿಗೆಲ್ಲ ಹೋಗಿದ್ದಾಗ ಕೂಡ ನಮ್ಮ ಹತ್ರ ಹೇಳ್ತಿದ್ದ, ಮಗನ ಬರ್ಡೇ ಎಲ್ಲ ಇದ್ದಾಗ ಇವರೆಲ್ಲ ಹೋಗ್ತಿದ್ರು. ಮತ್ತೆ ಒಂದೇ ರೂಮಲ್ಲಿ ಇದ್ದದ್ದು, ಅವ್ನು ತುಂಬಾ ಸಫರ್ ಆಗ್ತಾನೆ ಅಂತ ಅನ್ಕೊಳ್ತೀನಿ ನಾನು. ಅನೀಶ್, ಪ್ರವೀಣ್ ಜೈನ್, ಸೂರಜ್ ಇವರೆಲ್ಲ ಒಂದೇ ರೂಮಲ್ಲಿ ಇರೋರು, ಒಂದೇ ರೂಮಲ್ಲಿ ಒಂದೇ ಚಾಪೆ ಮೇಲೆ ಮಲ್ಕೊಂಡಿದ್ದಂತ ಹುಡುಗರು. ಮೇ ಬಿ ದೇ ವಿಲ್ ಸಫರ್ ಅಂತ ತುಂಬಾ ಅವರು ಅದನ್ನ ಅನುಭವಿಸ್ತಾರೆ. ನನ್ಗೆ ಗೊತ್ತಿದೆ. ಈಗ ನಾವೆಲ್ಲ ಅವ್ ಬೆಂಗಳೂರಿಗೆ ಹೋದ್ಮೇಲೆ ನಾವೆಲ್ಲ ಫೋನ್ ನಲ್ಲಿ ಇದ್ರು, ಅವನ್ ಈ ಊರಿಗೆ ಬಂದಾಗ್ಲೂ, ಉಡುಪಿ ಪಾಸ್ ಆಗುವಾಗ್ಲೂ ನಮ್ಮ ಆಫೀಸಿಗೆ ಬಂದು ಮಾತಾಡಿ ಹರಟೆ ಎಲ್ಲ ಹೊಡೆದು. ಅವನೊಬ್ಬ ಫ್ರೆಂಡ್ ಇದ್ದಾನೆ ಪ್ರಶಾಂತ್ ಅಂತ, ಅವನ್ ಬಹಳ ಒಳ್ಳೆ ದೋಸ್ತ ಅವನಿಗೆ. ಅವ್ರ ಇಬ್ರು ಒಟ್ಟಿಗೆ ಬರೋರು ನಮ್ಮ ಆಫೀಸಿಗೆ. ಇವತ್ತು ಅವನ್ ಇಲ್ಲ ಅಂತ ನಮ್ಗೆ ನಂಬ್ಲಿಕ್ಕೆ ಆಗೋದೇ ಇಲ್ಲ. ಅವನ್ ಎಷ್ಟು ಸ್ಟ್ರಗಲ್ ಪಟ್ಟಿದ್ದಾನೆ ಅವನ್ ಲೈಫ್ ಅಲ್ಲಿ, ಅದು ಹತ್ರದಲ್ಲಿ ನಾವು ನೋಡಿದ್ದೇವೆ. ಅವನು ಅಪ್ಪ ಕಳ್ಕೊಂಡಾಗ ತುಂಬಾ ಸೋತು ಹೋಗಿದ್ದಾವ. ಮೇ ಬಿ ನಾವೆಲ್ಲ ಇಷ್ಟು ಗಟ್ಟಿಯಾಗಿ ಮಾತಾಡೋರು ಇವತ್ತು ಕುಸಿದು ಹೋಗ್ತೇವೆ ಅವನ ವಿಷಯ ಮಾತಾಡುವಾಗ. ಅವನಿಗೆ ಶತ್ರುಗಳೇ ಇಲ್ಲ. ನನಗೆ ಅದೇ ವಿಚಿತ್ರ. ನಾನು ಯಾವಾಗ್ಲೂ ಹೇಳು, ಎಡನಾಡ್ಲ ಓರಿಯನ್ ಹೇಟ್ ಮಲ್ಪೋಡಿಯಾ ಅಂತ ನಾನು ಯಾವಾಗ್ಲೂ ಅವ್ನು ಎರೆನಿಯಾ ತಾಯಿಗಿಯಾ ಅನ್ನೋದು ಯಾವಾಗ. ಮತ್ತೆ ಅವ್ನ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಕುಕ್ಕಿದ್ದ, ನಮ್ಗದು ಗೊತ್ತಾಗ್ತಿತ್ತು. ಮೊನ್ನೆ ಕಾಲ್ ಮಾಡಿದಾಗ್ಲೂ ಅದೇ ಹೇಳ್ತಿದ್ದ, ಹೆಂಗ್ ಉಲೈ ಪಾರ್ಟ್ಸ್ ಕೆಲವು ಪೇನ್ ಉಂಡು ಹೆಂಗ್ ಅಂತ ಹೇಳ್ತಿದ್ದ. ಮತ್ತೆ ಸ್ವಲ್ಪ ಪಿಟ್ಸ್ ತರ ಎಲ್ಲ ಇದಿತ್ತು. ಒಂದು ದೊಡ್ಡ ಲಾಸ್ ಅಂತ ಅನ್ಕೊಳ್ತೇನೆ. ಒಂದ್ ಕಡೆ ನಾವು ಹೇಳುವಂತದ್ದು, ಪಾಪ ಅವರ ತಾಯಿಗೂ ಜೊತೆಗೆ ಅವರ ಕುಟುಂಬಕ್ಕೂ ಕೂಡ ಈ ನೋವನ್ನು ಭರಿಸುವಂತ ಶಕ್ತಿ ದೇವರು ಕೊಡಬೇಕು. ನಮ್ಮ ಅವೇನಿಕೇನು ನಮ್ಮನ್ನು ದೈವದೇವರ ಅವೇನಿಕೇನು ಹಾಕೊಂಡು ಆಯ್ತಾ ಒಟ್ಟಿಗೆ. ಎಸ್, ನಮಕ್ ನಂಬರ್ ಆಪುಜಿ ಅಂಡ್ ದಾಲ ಮನ್ಪರ ಆಪುಜಿ ಕಾಲ ಮಿತಿ ಮೀರಿದ ಆತಂಡ್ ಪೋದ ಆತಂಡ್. ಸೊ ಅಂಚದುಪ್ನಾಗ ಅಂದ್ರೆ ಟೈಮ್ ಬರುವಾಗ ಎಲ್ಲರೂ ಹೋಗ್ಲೇಬೇಕು. ಇದು ಅವನ ಟೈಮ್ ಅಲ್ಲ, ಇದು ಅವನ ವಯಸ್ಸೇ ಅಲ್ಲ. ಕರೆಕ್ಟ್. ಅವನ ಮದುವೆ ಬಗ್ಗೆ ಯಾವಾಗ್ಲೂ ಮಾತಾಡುವವನಲ್ಲ. ಎಂಕ್ಲೆಪುರ ಏರ್ಬೋದು ಗೋಬಿ ಆನ್ ಮದ್ವೆನೆ ಅಪ್ಪುಜಿ ಅಂತ. ಅವನ್ ತಂಗಿ ಮದುವೆ ಇದೆಯಲ್ಲ, ದೊಡ್ಡ ಕನ್ಸಾಗಿತ್ತು ಅವನು. ಅದಂತೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಯಾವಾಗ್ಲೂ ಹೇಳೋಣ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅವಳ ಮದುವೆ ಅಂತ. ಅದೊಂದು ಅವನ್ ದೊಡ್ಡ ಆಸೆ ಆಗಿತ್ತು. ಮತ್ತೆ ಅವನು ರೇಗಿಸ್ತಾ ಇದ್ದದ್ದು, ಅವನ್ ಜಗಳ ಮಾಡ್ತಾ ಇದ್ದದ್ದು, ಇದೆಲ್ಲ ಹೌದಪ್ಪ ನೆನಪು ಅಂದಾಗ ನನಗೆ ಈಗಲೂ ಕೂಡ ನೆನಪಾಗುತ್ತೆ ಆ ಒಂದು. ಯಾಕಂದ್ರೆ ನಾವು ಅದೇ ರೀತಿ ಮಾತಾಡ್ತಿರುವಂತ, ಯಾಕಂದ್ರೆ ರಾಕೇಶ್ ಅವರದು ಈ ಮುಂಡನ್ನ ಹಾಕಿಕೊಂಡು, ಅಂದ್ರೆ ನಮ್ಮ ನವೀನ್ ಡಿ ಪಡೀಲ್ ಅವರು ಕುಡುಕನ ಪಾರ್ಟ್ ಅನ್ನು ಯಾವ ರೀತಿ ಮಾಡ್ತಾರೆ ನೋಡಿ. ಸೊ ಅದು ಪಾರ್ಟ್ ಯಾವತ್ತು ಕೂಡ ರಾಕೇಶ್ ಅವರು ಪಕ್ಕಾ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಯಾವ ರಂಗಕ್ಕೊಬ್ಬ ದ್ವಾರಕೀಶ್ ಇದ್ದ ತರ ಆ ರೀತಿ ಇತ್ತು. ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಸಹನಾ ಅವರೇ.